ಬೈಂದೂರು ತಾಲೂಕು ಕಿರಿಮಂಜೇಶ್ವರ ಗ್ರಾಮದ ಶ್ರೀ ಅಗಸ್ತೀಶ್ವರ, ಶ್ರೀ ಮಹಾಗಣಪತಿ, ಶ್ರೀ ಸುಬ್ರಹ್ಮಣ್ಯ, ಶ್ರೀ ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನ ಶ್ರೀ ಕ್ಷೇತ್ರ ಕಿರಿಮಂಜೇಶ್ವರದಲ್ಲಿ ಮೇ 11ರ ಬುಧವಾರದಿಂದ ಮೇ 18ರ ಬುಧವಾರದವರೆಗೆ ಶ್ರೀ ಕ್ಷೇತ್ರ ಕಿರಿಮಂಜೇಶ್ವರದಲ್ಲಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ. ಮೇ 16ರ ಸೋಮವಾರದಂದು ವಾರ್ಷಿಕ ಶ್ರೀ ಮನ್ಮೋಹ ರಥೋತ್ಸವ ಜರುಗಲಿದ್ದು, ಆ ದಿನ ಬೆಳಿಗ್ಗೆ ನಿತ್ಯ ಬಲಿ, ಅಧಿವಾಸ ಹೋಮ, ರಥಶುದ್ಧಿ ಹೋಮ, ರಥಬಲಿ, 10 ಗಂಟೆಗೆ ರಥಾರೋಹಣ, ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ, ಮಧ್ಯಾಹ್ನ ಗಂಟೆ 2:30ರಿಂದ ಭರತನಾಟ್ಯ, ನೂಪುರ ತಂಡ ಬೈಂದೂರಿವರಿಂದ, ಸಂಜೆ ಗಂಟೆಗೆ ಶ್ರೀ ಮನ್ಮೋಹ ರಥೋತ್ಸವ, ಅಷ್ಟವಧಾನ ಸೇವೆ, ಪ್ರಸಾದ ವಿತರಣೆ, ರಾತ್ರಿ ಭೂತಬಲಿ, ಶಯನೋತ್ಸವ, ರಾತ್ರಿ ಗಂಟೆ 9ರಿಂದ ಹಟ್ಟಿಯಂಗಡಿ ಮೇಳದವರಿಂದ ಯಕ್ಷಗಾನ, ದೀಪದರ್ಪಣ ಎಂಬ ಪ್ರಸಂಗವನ್ನ ಆಡಿ ತೋರಿಸಲಿರುವರು. ಮೇ 17ರ ಮಂಗಳವಾರದಂದು ಪೂರ್ವಾಹ್ನ ಪ್ರಬೋಧೋತ್ಸವ, ವಸಂತೋತ್ಸವ, ಆದಿವಾಸ ಹೋಮ, ನಿತ್ಯ ಬಲಿ, ರಾತ್ರಿ 8ಕ್ಕೆ ಚೂರ್ಣೋತ್ಸವ, ಮೃಗಾಯ ವಿಹಾರ, ಅವಭೃತ ಸ್ನಾನ, ವರ್ಣ ಹೋಮ, ಪೂರ್ಣಾಹುತಿ, ಧ್ವಜಾವರೋಹಣ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ. ಮೇ 18ರ ಬುಧವಾರದಂದು ಮಧ್ಯಾಹ್ನ ಗಂಟೆ 12ಕ್ಕೆ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಮೂಡು ಗಣಪತಿ ಸೇವೆ, ಸಂಜೆ ಗಂಟೆ 7ಕ್ಕೆ ಹಿರೇರಂಗ ಪೂಜೆ. ಮೇ 19ರ ಗುರುವಾರ ಸಂಜೆ 7 ಗಂಟೆಗೆ ನಾಗಮ್ಮ ಶೇಷ ಬಗ್ಗಿಮನೆ, ಆದ್ರಕೂಳಿ, ಕಿರಿಮಂಜೇಶ್ವರ ಇವರಿಂದ ಹಿರೇರಂಗ ಪೂಜೆ ಸೇವೆ ನಡೆಯಲಿರುವುದು. ಅಗಸ್ತೇಶ್ವರ ಮಹಾಗಣಪತಿ ವಿಶಾಲಾಕ್ಷಿ ಅಮ್ಮನವರ ಸಾನ್ನಿಧ್ಯ ಶ್ರೀ ಕ್ಷೇತ್ರ ಕಿರಿಮಂಜೇಶ್ವರ. ಇದರ ಮನ್ಮೋಹ ರಥೋತ್ಸವ ದಿನಾಂಕ 12/5/2022ರಂದು ಬೆಳಿಗ್ಗೆ 12 ಗಂಟೆಗೆ ಗರುಡಪಟ್ಟ ಕಟ್ಟುವುದರೊಂದಿಗೆ ಪ್ರಾರಂಭಗೊಂಡಿದ್ದು, ಶ್ರೀ ಕ್ಷೇತ್ರದ ದೇವರು ಕಟ್ಟೆ ಉತ್ಸವಗಳಿಗೆ ನಿರಂತರವಾಗಿ 14 ದಿವಸಗಳ ಕಾಲ ಪಯಣಿಸಿ ದಿನಾಂಕ 16ರಂದು ದೇವಸ್ಥಾನದಲ್ಲಿ ಬೆಳಿಗ್ಗೆ ನಿತ್ಯ ಪೂಜೆ ವಿಧಿವಿಧಾನಗಳು ಮುಗಿದ ನಂತರ ಸುಮಾರು 11:30 ನಂತರ ರಥಾರೋಹಣ ಆಗಲಿಕ್ಕಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಊರ ಹೊರ ಊರ ಸುತ್ತಮುತ್ತಲ ಗ್ರಾಮಸ್ಥರು ಸಹಸ್ರ ಸಂಖ್ಯೆಯಲ್ಲಿ ಸೇರುವವರಿದ್ದು, ಈ ಒಂದು ಸುಸಂದರ್ಭವನ್ನು ಕಣ್ತುಂಬಿಕೊಂಡು ಈ ಸುತ್ತಮುತ್ತಲ ಗ್ರಾಮಸ್ಥರು ಪುನೀತರಾಗಬೇಕಾಗಿ ನಾನು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಪರವಾಗಿ ಕೇಳಿಕೊಳ್ತೇನೆ. ಸುಮಾರು 5,000 ಜನರಿಗೆ 16ನೇ ತಾರೀಕು ಅನ್ನ ಪ್ರಸಾದವಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಪೂಜಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಗಮಿಸಿ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪ್ರಕಾಶ್ ಐತಾಳ್ ಹಾಗೂ ಮಾಜಿ ಅಧ್ಯಕ್ಷ ಉಮೇಶ್ ಅನ್ಬೋಕ್ ಮತ್ತು ಸರ್ವ ಸದಸ್ಯರು ಹಾಗೂ ಊರ ಗ್ರಾಮಸ್ಥರು ವಿನಂತಿಸಿಕೊಂಡಿದ್ದಾರೆ. ಪ್ರಸಿದ್ಧವಾದ ಶ್ರೀ ಅಗಸ್ತ್ಯ ಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ಅಗಸ್ತ್ಯೇಶ್ವರ ದೇವಸ್ಥಾನದ ವಾರ್ಷಿಕ ರಥೋತ್ಸವವು ನಾಳೆ 16ನೇ ತಾರೀಕಿಗೆ ನಡೀಲಿಕ್ಕಿದೆ. ಬಹುಶಃ 2 ವರ್ಷಗಳಿಂದ ಕೊರೋನಾ ಕಾರಣದಿಂದಾಗಿ ಹಬ್ಬ ಜಾತ್ರೆ ನಿಂತುಹೋಗಿತ್ತು. ಈ ವರ್ಷ ಅದ್ಧೂರಿಯಿಂದ ಮಾಡ್ತಾ ಇದ್ದೇವೆ. ಬಹುಶಃ ನಮ್ಮ ನೂತನ ಅಧ್ಯಕ್ಷರಾದ ಪ್ರಕಾಶ್ ಐತಾಳ್ರ ಒಂದು ಮುಂದಾಳತ್ವದಲ್ಲಿ ಬಹಳ ಅದ್ಧೂರಿಯಿಂದ ರಥೋತ್ಸವ ನಡೆಯಲಿದೆ. ರವಿರಾಜ್, ವಿ4 ನ್ಯೂಸ್, ಬೈಂದೂರು.